ಪಡಮರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೇರಲಕಟ್ಟೆ ಸುತ್ತಮುತ್ತ ಜನವಸತಿ ಪ್ರದೇಶವಾಗಿದ್ದು ಜೀವನೋಪಾಯಕ್ಕಾಗಿ ಕೃಷಿಯನ್ನ ಅವಲಂಬಿಸಿದ್ದಾರೆ. ಆದರೆ ಇಲ್ಲಿ ಗಣಿಗಾರಿಕೆ ನಡೆಸಲು ಪಂಚಾಯತ್ನವರು ನಿರಾಪೇಕ್ಷಣಾ ಪತ್ರವನ್ನ ನೀಡಿದ್ದು ಇದನ್ನು ಗ್ರಾಮಸ್ಥರು ವಿರೋಧಿಸಿ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಪಂಚಾಯತ್ ಸದಸ್ಯ ರಮೇಶ್ ಶೆಟ್ಟಿ ಅವರು ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿದಲ್ಲಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಲಿದ್ದು ಕೃಷಿ ಭೂಮಿಗೆ ಹಾನಿಯಾಗಲಿದೆ. ಸ್ಥಳೀಯರ ಹಾಗೂ ಪಂಚಾಯತ್ನ 9 ಮಂದಿ ಸದಸ್ಯರ ವಿರೋಧವನ್ನು ನಿರ್ಲಕ್ಷಿಸಿ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಬಹುಮತದ ತೀರ್ಮಾನವನ್ನ ಕೈಗೊಂಡು ಗಣಿಗಾರಿಕೆಗೆ ನಿರಪೇಕ್ಷಣಾ ಪತ್ರವನ್ನ ನೀಡಿದೆ. ಸ್ಥಳೀಯರಿಗೆ ಬೇಡವಾದ ಗಣಿಗಾರಿಕೆಗೆ ಪಂಚಾಯತ್ ನಿರಪೇಕ್ಷಣಾ ನೀಡಬಾರದು, ಇದನ್ನ ತಕ್ಷಣ ಹಿಂದಕ್ಕೆ ಪಡೆಯಬೇಕೆಂದು ಆಗ್ರಹಿಸಿದರು. ಅರ್ಜಿ ಬತ್ತಿನట్టుಗೂ ಸ್ಥಳೀಯ ರಡ್ಡು ನಿವಾಸಿಲು ಆ ಸರ್ವೆ ನಂಬರ್ 1 ರಡ್ಡು ನಿವಾಸಿಲು ಧೀರಜ್ ಕುಮಾರ್ ಬೊಕ್ಕ ಯಶೋಧ ಪಂಪಿನಾಕಲ್ನ ಬರಿತ ಸರ್ವೆ ನಂಬರ್ದಾಗಲು ಒಪ್ಪಿಗೆ ಕೊಡ್ತೇರು ಪಂಡಿರ್ ಸಾರ್ವಜನಿಕರು ಅರ್ಜಿ ಕೊರಿಯರು ಐದು ದುಂಬೆ ಮೀಟಿಂಗ್ ದುಂಬೆ ಅವಲ ಮೀಟಿಂಗ್ ಬರ್ತೇನೆ ಆ ಅರ್ಜಿ ಕೊರನ ಖಾಲಿ ನಿರ್ಣಯ ಇಂಚಿನ ಮಲ್ತೇರು ಬಂಡ ಸ್ಥಳೀಯ ರಡ್ಡು ಯಶೋಧ ಬೊಕ್ಕ ಧೀರಜ್ ಕುಮಾರ್ ಮೊಗಲು ಅರ್ಜಿ ಕೊರ್ದು ಎಂಗಲ್ನ ಆಕ್ಷೇಪಣೆ ಇಜ್ಜಿ ಬಂದು ಕೊರ್ನೆರ್ದ ಹತ್ರ ಕಲ್ಲು ಗಣಿಗಾರಿಕೆಗೆ ಏರ್ಲ ತೊಂದರೆ ಇಜ್ಜಿ ಎಂಗಲು ಸಹವೀಕ್ಷಣೆ ಮಲ್ದ ಬಂದು ನಿರ್ಣಯ ಮಲ್ದೇರು. ಆ ನಿರ್ಣಯಕ್ಕೆ ನಮ್ಮ ನಿಮ್ಮ ದಾದ ಬೈದ ಬಂಡ ಆ ನಿರ್ಣಯನ ಪಿರದೆಪ್ಪಡು ಇನ್ನಿತ್ತ ಒಂದು ವಿಶೇಷ ಸಾಮಾನ್ಯ ಸಭೆ ನಡಪರೆಂದು ಆ ಸಾಮಾನ್ಯ ಸಭೆಟ್ಟು ಎಂಗ್ಲ ಮಾಡುಗ ಮಲ್ದಿನ ಕಲ್ಲು ಕೋರದ ನಿರ್ಣಯನ ಪಿರದೆಪ್ಪಡು ನೆಟ್ಟು ಇಡೀ ಕೃಷಿ ಭೂಮಿ ಹಾಳಾಪುಂಡು ಇಡೀ ನಮ್ಮನ್ನ ವಾರ್ಡ್ ಇಲ್ಲು ಬಿಡ್ದು ಊರು ಬಿಡ್ಪಿಲಕ ಆಪುಂಡು ಐಕೋಸ್ಕರ ನಮ್ಮ ಮಾತ ಗ್ರಾಮಸ್ಥರ ಎಂಗಳು ರಿಕ್ವೆಸ್ಟ್ ಗ್ರಾಮ ಪಂಚಾಯತ್ ಸದಸ್ಯರ ರಿಕ್ವೆಸ್ಟ್ ಏರ್ ಮರಣಿ ಒರ್ಮ ಜನ ಬಹುಮತದ ಮೇಲೆಗೆ ಕೈದೆರ್ತದೆ ಅವೇನು ನಿರ್ಣಯ ಮಲ್ದರ ಅವೇನು ಪಿರದೆಪ್ಪಡು ಮಾನ್ಯ ಅಧ್ಯಕ್ಷರಲ್ಲೊಂದಿರು ರಡ್ಡ ವಿಷಯ ನೆಟ್ಟು ಭಾರಿ ಮಲ್ಲ ಒಂಜಿ ಲೋಪ ಮಲ್ದರ ಪಂಚಾಯತ್ ಆಗಲು ಒಂದು ಕಂಪ್ಲೀಟ್ ನೆತ್ತಮಿತ್ತು ನ್ಯಾಯಾಲಯಕ್ಕೆ ಪೋಂಡ ಏರೈಕೆ ಲೋಪ ಮಲ್ದರ ಐಕೆ ಅಕ್ಲಿಗೆ ಕ್ರಿಮಿನಲ್ ಕೇಸ್ ಮಲ್ಪೋಲಿ ಧೀರಾಜ್ ಬೊಕ್ಕ ಯಶೋಧ ಪಂಪಿನಕಲು ಎಂಗ್ಳಿಗೆ NOC ಕೊಡ್ತೇವೆ ಎಂದು ಬಂದು ನಿರ್ಣಯ ಮಲ್ದೇರು ನಿರ್ಣಯ ಬರತ್ತೇರು ಮುಂದೆ ನಡ ಕಾಪಿ ಆಂಡ ಒಂದೇ ಧೀರಜ್ ಕುಮಾರ್ ಬಂದಿದ್ದು ಬರ್ಪೇರು ಯಾನು ಪಡುಮಾನಾಡು ಪಂಚಾಯತ್ ಬರಂದ 10 ವರ್ಷ ಆಡು ಯಾನು ಒವೇ ರೀತಿಯ NOC ಕೊಡ್ತೀವಿ ಬಂದ್ಬಿನಾರು ಧೀರಜ್ ಕುಮಾರ್ ಮೂಲ ನಮ್ಮನೆ ದುಡುಂಡೇರು. ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಯಾವತಿ ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರ ಜೊತೆ ಮಾತನಾಡಿ ಅಭಿವೃದ್ಧಿಗೆ ಅಡ್ಡಿಪಡಿಸುವುದು ಸರಿಯಲ್ಲ, ಪ್ರತಿಭಟನೆ ಮೊದಲು ಪಂಚಾಯತ್ಗೆ ಮನವಿಯನ್ನ ನೀಡಬೇಕು ಎಂದು ಹೇಳಿದಾಗ ಗಣಿಗಾರಿಕೆಗೆ ನಿರಾಪೇಕ್ಷಣಾ ಪತ್ರ ನೀಡುವ ಮೊದಲು ಸ್ಥಳೀಯರ ಅಭಿಪ್ರಾಯವನ್ನ ಪಡೆದುಕೊಂಡಿದ್ದೀರಾ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು. ಪಂಚಾಯತ್ ಸದಸ್ಯರಾದ ಮೊಹಮ್ಮದ್ ಅಸ್ಲಾಂ, ಸತೀಶ್ ಕರ್ಕೇರ, ಅಭಿನಂದನ್ ಬಳ್ಳಾಲ್, ಪ್ರಮೀಳಾ, ಸಂದೀಪ್ ಆಚಾರ್ಯ, ಸಂದೀಪ್ ಪೂಜಾರಿ, ಸುರೇಶ್ ಕುಲ್ಲಾ, ದಯಾನಂದ ಹೆಗಡೆ ಸಹಿತ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.